ನನ್ಗೆ ಖುಷಿಯಲ್ಲಿ ತಡಿಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ನಿಂಗೆ ಕಾಲ್ ಮಾಡಿದ್ದೆ ನಾನು. ಲಾಟ್ರಿ ತೆಕ್ಕೊಂಡಿದ್ದೆಯಾ? 5 ಲಕ್ಷ ಬಂತು. 5 ಲಕ್ಷ ಸತ್ಯ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡೆ, ಬಟ್ ಎಲ್ಲರ ಹತ್ರ ಆಲ್ರೆಡಿ ಗೊತ್ತಾಗಿದೆ, ನನಗೆ ಪರಿಚಯ ಇರುವವ್ರಿಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಪ್ರ್ಯಾಂಕ್ ಮಾಡಿದರೆ ಇದು ನಿಮ್ಮದೇ ವಾಯ್ಸ್, ನೀವೇ ಪ್ರ್ಯಾಂಕ್ ಮಾಡ್ತಿರೋದು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಪ್ಲ್ಯಾನ್ ಮಾಡಿದ್ದೇನೆ. ಸೊ ತಮ್ಲೈ ನೋಡಿ ನಿಮಗೆ ವಿಷಯ ಗೊತ್ತಾಗಿರ್ಬೋದು ಏನು ಅಂತ. ಸೊ ಪ್ಲ್ಯಾನ್ ಮಾಡಿದ್ದೇನೆ. ಆ ಪ್ಲ್ಯಾನ್ ಏನು ಅಂತ ಗೊತ್ತಾಗಿರ್ಲಿಕ್ಕಿಲ್ಲ ನಿಮಗೆ, ಪ್ರ್ಯಾಂಕ್ ಅಂತ ಗೊತ್ತಿದೆ ಅಷ್ಟೇ. ಸೊ ಇವತ್ತು ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡುವ ಅಂತ ಹೇಳಿ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ವಿಜೆ ಕವಿತಾಸ್ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಫೇಸ್ಬುಕ್ಕಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಸ್, ನಾನು ವೀಡಿಯೋ ಶುರು ಮಾಡುವಾಗ ಪ್ರತಿ ಸಲ ಕೂಡ ಹೇಳ್ತೇನೆ, ನಮ್ಮ ಮನೆಯಲ್ಲಿ ಅಮ್ಮ ಮಾಡುವಂತಹ ನ್ಯಾಚುರಲ್ ಹೇರ್ ಆಯಿಲ್ ಉಂಟು. ಇದು ಡ್ಯಾಂಡ್ರಫಿಗೆ, ಹೇರ್ ಫಾಲಿಗೆ, ಲಾಂಗ್ ಹೇರಿಗೆ, ಶೈನಿ ಹೇರ್, ಬ್ಲ್ಯಾಕ್ ಹೇರ್, ಆಲ್ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ನಿಮಗೂ ಬೇಕು ಅಂತ ಇದ್ದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ, ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ಆ್ಯಂಡ್ ರಿವ್ಯೂಸ್ ಚೆಕ್ ಮಾಡಬೇಕು ಅಂತ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಆ್ಯಂಡ್ ಶ್ಯಾಂಪು ಅಂತ ಪೇಜ್ ಇದೆ, ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಇದೆ. ಸೊ ನೀವು ಅದರಲ್ಲಿ ನೋಡಿದರೆ ನಿಮಗೆ ಎಲ್ಲ ರಿವ್ಯೂಸ್ ಸಿಗುತ್ತೆ, ಓಕೆನಾ? ಸೊ ಬೇಕು ಅಂತ ಇದ್ದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ, ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ, ಓಕೆನಾ? ಸೊ ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದರೆ, ಎಲ್ರಿಗೂ ಆಲ್ರೆಡಿ ಎಲ್ಲ ಗೊತ್ತಾಗಿದೆ, ನಾನು ಕಾಲ್ ಮಾಡೋದು, ನನ್ನ ವಾಯ್ಸ್ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಸೊ ಹಾಗಾಗಿ ಜಸ್ಟ್ ಒಂದು ಕಾಲ್ ಮಾಡಿದೆ ನಾನೊಂದು ಟಾಪಿಕ್ ಇಟ್ಕೊಂಡು, ಬಟ್ ಅದು ಫ್ಲಾಪ್ ಆಯಿತು, ನಾನು ಅದನ್ನು ಹಾಕಲ್ಲ. ಇವತ್ತು ಯಾರಿಗಾದರೂ ನನಗೆ ಪರಿಚಯದವರಿಗೆ, ನನ್ನ ಕಾಂಟ್ಯಾಕ್ಟಲ್ಲಿ ಇರುವವರಿಗೆ ಕಾಲ್ ಮಾಡಿ ಒಂದು ಸುಳ್ಳು ಹೇಳೋಣ ಅಂತ ಇದ್ದೇನೆ, ಓಕೆನಾ? ಏನು ಅಂತ ಹೇಳಿದರೆ, ಇದು ನಾನೊಂದು ಎಂತ ಅದು ಹೇಳ್ತಾರೆ, ಲಕ್ಟಿಪ್ ಏನಪ್ಪ ಹೇಳೋದು, ಅದು ಲಾಟ್ರಿ ತೆಕ್ಕೊಂಡಿದ್ದೇನೆ. ಅದರಲ್ಲಿ ನನಗೆ 5 ಲಕ್ಷ ಬಂತು ಅಂತ. 5 ಲಕ್ಷ ಬಂತು. ಸೊ ನಂಬ್ತಾರ ಇಲ್ವ ಅಂತ ನೋಡುವ, ಓಕೆನಾ? ನಂಬಿದರೆ ಎಂತ ಹೇಳ್ತಾರೆ, ಮತ್ತು ನೋಡುವ, ಒಂದು 4-5 ಜನಕ್ಕೆ ಕಾಲ್ ಮಾಡುವ, ನನಗೆ ಲಾಟ್ರಿ ಹೊಡಿತು ಅಂತ ಏನು ಹೇಳ್ತಾರೆ ನೋಡುವ, ಓಕೆನಾ? ಸೊ ಇದೇ ಇವತ್ತಿನ ಪ್ರ್ಯಾಂಕ್ ಟಾಪಿಕ್. ಒಬ್ಬೊಬ್ಬರಿಗೆ ಕಾಲ್ ಮಾಡ್ತಾ ಹೋಗುವ, ಓಕೆನಾ? ಎಂತಾಗ್ತದೆ ನೋಡುವ. ಫಸ್ಟಿಗೆ ನನ್ನ ತಂಗಿಗೆ ಕಾಲ್ ಮಾಡ್ತಿದ್ದೇನೆ, ಅವಳಿಗೆ ಕನ್ನಡದಲ್ಲಿ ಮಾತಾಡಿದ್ರೆ ಅವಳು ಕನ್ನಡದಲ್ಲಿ ಮಾತಾಡ್ತಾಳೆ. ಸೊ ಹಾಗಾಗಿ ಯಾರು ಕನ್ನಡದಲ್ಲಿ ಮಾತಾಡ್ತಾರೆ ನೋಡಿ ಅವರಿಗೆ ಕಾಲ್ ಮಾಡೋದು ಫಸ್ಟಿಗೆ. ನಾನು ತುಳುವಲ್ಲಿ ಬೇರೆ ವ್ಲಾಗ್ ಮಾಡಿ. ಹಲೋ, ಎಲ್ಲಿದ್ಯಾ? ಹೌದಾ? ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ, ನೀವೆಲ್ಲಿದ್ದೀರಿ? ನಾನು ಮನೆಯಲ್ಲಿ. ಎಂತ ಮಾಡುದು ಮನೆಯಲ್ಲಿ, ನಿಮಗೆ ರಜೆ? ನನಗೆ ಖುಷಿಯಲ್ಲಿ ತಡಿಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ನಿಂಗೆ ಕಾಲ್ ಮಾಡಿದ್ದೆ ನಾನು. ಫಸ್ಟ್ ನೀನು ಯಾವಾಗ ಬರುದು ಹೇಳು, ಹೇಳು. ನೀವು ಇದ್ದೀರಾ ಈ ವಾರ? ಇದ್ದೇನೆ, ಬಾ. ಇವತ್ತಿದ್ದೇನೆ, ಬರ್ತೀಯಾ? ಲೈವ್ ಅಲ್ಲಿ ಹೇಳ್ತೇನೆ, ಖುಷಿಯಲ್ಲಿ ನನಗೆ ತಡಿಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ರಪ್ಪ ಕಾಲ್ ಮಾಡಿದ್ದು. ಎಲ್ಲರಿಗೆ ಹೇಳ್ತಿದ್ದಾರೆ ಕಾಲ್ ಮಾಡಿ. ನಾವು ಮೊನ್ನೆ ಹೋಗಿದ್ವಿ ಅಲ್ಲ, ಈ ಕಡೆ ಕೇರಳದಾಚೆ ಹೋಗಿದ್ವಿ ಅಲ್ಲ, ಅದನ್ನು ಲಾಟ್ರಿ ತೆಕ್ಕೊಂಡಿದ್ದೆಯಾ? 5 ಲಕ್ಷ ಬಂತು. 5 ಲಕ್ಷ ಸತ್ಯ. ಎಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲವಾ? ಅದ್ರಲ್ಲಿ ಸ್ವಲ್ಪ ಕಟ್ಟಾಗಿ ಸಿಗ್ತದೆ, 4 ಲಕ್ಷ ಚಿಲ್ಲರೆ ಸಿಗ್ತದೆ. ತಕೊಂಡು ಸಮಯ ಆಯ್ತು, ಅದರ ರಿಸಲ್ಟ್ ಇವತ್ತು ಬಂದದ್ದ 1 ಗಂಟೆಗೆ. ನಾನು ಸುಮ್ಮನೆ ನೋಡುವ ಅಂತ ಆಯ್ತು, ನಂಗೆ 1 ಗಂಟೆಗೆ ಅಂತ ಇತ್ತು, ಗೊತ್ತಾಯ್ತಾ? ಹಾಗೆ ನಾನು ನೋಡುವಾಗ ನನ್ಗೆ ಸಿಕ್ಕಿದೆ ಸೆಕೆಂಡ್ ಇದ್ದು. ಕನ್ಫರ್ಮ್ ಕಾಲ್ ಮಾಡಿ ಕೂಡ ಕೇಳಿದೆ. ಗೊತ್ತಿಲ್ಲವಾ, ಅಲ್ಲಿ ಇಲ್ಲಿಲ್ಲ ಮನೆಯಲ್ಲಿ. ಇಲ್ಲ, ನಾನ್ ಜಸ್ಟ್ ನೋಡಿದ್ದ, ನಂಗೆ ಯಾರಿಗೆ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿಂಗೆ ಕಾಲ್ ಮಾಡಿದ್ದು ನಾನು. ಇಲ್ಲವಾ, ನಾನ್ ಸುಮ್ಮನೆ ಯಾಕೆ ಕೇಳುದು ಮಾರೈತಿಯ, ಬಾ, ಇದ್ರಲ್ಲೆಲ್ಲ ಸುಳ್ಳು ಹೇಳ್ತಾರ? ಬೇಕಾದ್ರೆ ಅಲ್ಲಲ್ಲ, ನಾನು ನಿನ್ಗೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ಕಳಿಸ್ತೇನೆ ನೋಡು, ಸತ್ಯವಾ. 129496014 ನಂಬರ್ ನಂದು. ಎಂತಕ್ಕೆ ಪ್ರ್ಯಾಂಕ್ ಮಾಡುದಾ? ತಕೊಂಡ್ ಬರ್ಲಿಕ್ಕೆ ನಾಳೆ ಹೋಗ್ಬೇಕು. ನಾಳೆ ಕೊಡುದಿಲ್ಲ ಅವರು, ಗೊತ್ತುಂಟು ನಂಗೆ. ಮೊನ್ನೆ ವಿಘ್ನೇಶ್ ಅಣ್ಣಂದು ನೋಡಿ ಖಾಲಿ 1,000ಕ್ಕೆ. ನಾಳೆ ಕೊಡ್ತಾರೆ.
ಹೇಳಿದ್ರು ಅವರು ಅಲ್ಲಿ ಹೋಗುವಾಗ ಆಧಾರ್ ಕಾರ್ಡ್ ಅದೆಲ್ಲ ತಕೊಂಡ್ ಬರ್ಲಿಕ್ಕೆ ಹೇಳಿದ್ರು, ಪಾನ್ ಕಾರ್ಡ್ ಎಲ್ಲ ಎಂತ ಗೌರ್ಮೆಂಟ್ ಇದೆಲ್ಲ ಬೇಕಂತ ಅವರಿಗೆ. ಅದೆಲ್ಲ ಆದ ನಂತರ ಕೊಡುದಂತೆ ಟ್ಯಾಕ್ಸ್ ಎಲ್ಲ ಕಟ್ ಮಾಡಿ. ನಾನು ಕಾಲ್ ಮಾಡಿ ಇನ್ಫಾರ್ಮೇಶನ್ ತಕೊಂಡ ಆಯ್ತಾ. ನಾನ್ ಸುಮ್ಮನೆ ಯಾಕೆ ಹೇಳುದು ಮಾರೈತಿ ನಿನ್ನ ಹತ್ರ, ಸತ್ಯವಾ. ಅದಕ್ಕೆ ನೀನು ಬರ್ತೀಯ ಅಂತ ಕಾಲ್ ಮಾಡಿದ್ದು ನಾನು. ಹೋಗಿ ಬರುವ ನಾಳೆ. ಇಲ್ಲಿ ಮಂಜೇಶ್ವರ ತನಕ ಹೋದ್ರೆ ಸಾಕಂತೆ. ಬರ್ತೀಯಾ? ಯಾಕೆ? ಬಾ ಮಾರೈತಿ, ನೀ ಎಂತ ನಾವು ಪಾರ್ಟಿ ಮಾಡುವ. ಫ್ರಾಂಕ್ ಯಾಕೆ ಮಾಡ್ಬೇಕು ಮಾರೈತಿ ನಾನು? ಅಯ್ಯೋ, ನಂಗೆ ಫ್ರಾಂಕ್ ಮಾಡ್ಲಿಕ್ಕೆ ಬೇರೆ ಎಂತ ಟಾಪಿಕ್ ಇಲ್ವಾ? ಇಲ್ಲ ಸತ್ಯ ಇಲ್ಲ. ಅದಕ್ಕೆ ನಾನು ಆಫೀಸಿಂದ ಬರುವಾಗ ಮಗು ಮಲಗಿದಾಳೆ ಇಲ್ಲಿ. ಮಲಗಿದಾಳೆ ಈಗ, ಮಲಗಿಸಿದಷ್ಟೇ ಅವಳನ್ನ. ಅವರೆಲ್ಲಿಗೋ ಹೋದ್ರು, ಆಯಿಲ್ ಮಾಡ್ಲಿಕ್ಕೆ ಉಂಟಲ್ಲ ಅದಕ್ಕೆ ಬೇಕಾದ ತರ್ಲಿಕ್ಕೆ ಹೋದ್ರು. ಅಪ್ಪು ಇಲ್ಲವಾ? ಹಂಗೆ ಖುಷಿಯಲ್ಲಿ ಉಂಟಲ್ಲ, ತಡಿಲಿಕ್ಕೆ ಆಗ್ಲಿ ಮರೆತೀನಿ. ಅವರಪ್ಪ ಅವರಿಗೆ ಹೇಳಿದೆ, ಅವರಿಗೆ ಸಹ ಖುಷಿ ಆಯ್ತು. ಅವರಿಗೆ ಮಾತ್ರ ನಾಳೆ ಕೆಲಸ ಉಂಟಂತೆ, ಅದಕ್ಕೆ ನೀನು ಬರ್ತೀಯ ಅಂತ ಕಾಲ್ ಮಾಡಿದ್ದು. ಬರ್ತೀಯನ ಪ್ಲೀಸ್? ಒಂದಿನ ರಜೆ ಮಾಡಿ ಮಾರೈತಿ, ನಿನ್ನ ಡಬಲ್ ಸ್ಯಾಲರಿ ಕೊಡುವ. ಈಗ ಪಾಶ್ ಲಕ್ಷಾಧಿಪತಿ. ಅಯ್ಯ, ವಾಪಸ್ ಅದನ್ನೇ ಹೇಳ್ತೀಯಲ್ಲ ನೀನು. ಅಕ್ಕವಾ, ನೀ ಎಂತ ಮಾರೈತಿ, ನಿನ್ನದೊಂದು ಒಳ್ಳೆ ಕತೆ ಆಯ್ತಲ್ಲ. ಅಯ್ಯ, ನೀನೊಂದು ಒಳ್ಳೆ ಕತೆ ಆಯ್ತಲ್ಲ ನಿಂದು. ಆಯ್ತು ಕೇಳು, ಒಳ್ಳೆ ವಿಷಯ. ಆಗ ನಿಂಗೆ ಗೊತ್ತಾಗ್ತದಲ್ಲ, ನಾನು ಹೇಳಿದ್ರೆ ನಂಬುದಿಲ್ಲ ಮಾರೆ. ನಿನ್ನದೊಂದು ಅಲ್ಲ, ನಾಳೆ ಬರ್ತೀಯಾ? ಹೋಗಿ ಬರುವ ಮಾರೈತಿ, ಬಾ. ಅಮ್ಮು ರಜೆ ಇದ್ದಾಳಾ? ಇಲ್ವಾ? ನಿಂಗೆ ಅಷ್ಟು ನಂಬಿಕೆ ಇಲ್ಲದ್ರೆ ನಾನು ಸ್ಕ್ರೀನ್ಶಾಟ್ ಕಳಿಸ್ತೇನೆ, ಆಯ್ತಾ? ಅಕ್ಕಳ, ನಾನು ಪ್ರ್ಯಾಂಕ್ ಗೊತ್ತಿದ್ದವರಿಗೆ ಕಾಲ್ ಮಾಡ್ತೇನೆ, ನಿಂಗೆ ಅಷ್ಟು ಗೊತ್ತಿಲ್ವಾ ಮಂಗ? ಯಾವಾಗವ? ನಿಂಗೆ ನಾನು ಪ್ರ್ಯಾಂಕ್ ಕಾಲ್ ಮಾಡ್ಲೇ ಇಲ್ಲ, ಪ್ರಾಮಿಸ್ ಮಾಡ್ಲಿಲ್ಲ. ಅದಕ್ಕೆ ಹೇಗೆ ಸುಳ್ಳು ಹೇಳುದು? ಎಂತದ ನೀ ಸತ್ಯ ನನ್ಗೆ ನಂಬ್ಲಿಕ್ಕೆ ಆಗ್ತಿಲ್ಲ, ಇನ್ನು ನೀನ್ ನಂಬ್ತೀಯ ಬಿಡು. ಸಾಲ ಎಲ್ಲ ಕ್ಲಿಯರ್ ಮಾಡಿ ಕೂತ್ಕೊಳ್ಳೋದು ಇನ್ನು. ಇರೋದು 3 ಲಕ್ಷ ತನಕ, 2 ಲಕ್ಷ ತನಕ ಸಾಲ ಇರ್ಬೇಕು. ಅದೇ ಸಂಘದ ಕ್ಲಿಯರ್ ಆಗಿದೆಲ್ಲ, ಅದೊಂದು ಮಾತ್ರ ಅಲ್ಲ. 2 ಲಕ್ಷ ತನಕ ಸಾಲ ಉಂಟು. ಸಾಲ ಇದು ಮಾಡಿ ಐಫೋನ್ ಇದೆಲ್ಲ EMI ಕಟ್ಟುದು, ಕ್ಲಿಯರ್. ಸುಮ್ಮನೆ ಕೂತ್ಕೊಳ್ಳುದು ಮತ್ತೆ. ಅಯ್ಯ, ವಾಪಸ್ ಸ್ಟಾರ್ಟ್ ಮಾಡಿಲ್ಲ. ಹೌದಾ? ನಿಂಗೆ ಗೊತ್ತುಂಟಾ ಹಾಗೆಸ? ನನ್ನನ್ನು ಸರಿ ಅರ್ಥ ಮಾಡಿಕೊಂಡದ್ದು ನೀನು ಮಾತ್ರ, ಆಯ್ತಾ? ಎಂತ ಗೊತ್ತುಂಟಾ, ಕನ್ನಡದಲ್ಲಿ ಪ್ರ್ಯಾಂಕ್ ಮಾಡ್ತಾ ಇದ್ದೆ, ಕನ್ನಡದಲ್ಲಿ ನೀನು ಒಬ್ಬಳೆಲ್ಲ ಮಾತಾಡುದು, ಅದಕ್ಕೆ ನಿಂಗೆ ಕಾಲ್ ಮಾಡಿದ್ದು. ಈಗ ಕಿಶನ್ ಒಬ್ಬ ಇದ್ದಾನೆ, ಅವನಿಗೆ ಕಾಲ್ ಮಾಡ್ಬೇಕು. ನಾನು ಅನ್ಕೊಂಡೆ ಅವಳಿಗೆ ಡೌಟ್ ಬರ್ಬೋದು ಅಂತ, ಆದ್ರೂ ಮಾಡಿದ್ದು. ಫಸ್ಟಿಗೆ ನಂಬಿದ್ಯಲ್ಲ, ಅಮ್ಮ ನನ್ನ ಹತ್ರ ಹೇಳಿಲ್ವಾ ಅಂತ ಹೇಳುವಾಗ ನಂಬ್ಲಿಲ್ಲ ನೀನು, ಕರೆಕ್ಟಾ? ಅಮ್ಮನಿಗೆ ಗೊತ್ತಿಲ್ಲ ಅಂತ ಹೇಳಿದಲ್ಲ, ಆಗ ನೀನು ಸ್ವಲ್ಪ ಡೌಟ್ ಆಯ್ತು ನೀನು. ಹಾಗಾದ್ರೆ ಹೌದು, ನೀನ್ ನಂಬಿದಿ. ಹಾಗಾದ್ರೆ ಫ್ರಾಂಕ್ ಆಯ್ತಲ್ಲ, ಫಸ್ಟ್ ಇದೆ ಫ್ರಾಂಕ್ ಆಯ್ತಲ್ಲ. ಜಾಲಿ ಮಾಡ್ಬೋದಿತ್ತಲ್ಲ ಬರ್ತಿದ್ರೆ, ನಾನ್ ತಕೊಳ್ಳಿಲ್ಲವಾ? ಆಯ್ತಾ? ಸರಿ ಸರಿ ಆಯ್ತು. ಕಂಗ್ರಾಚುಲೇಷನ್ ಫ್ರಾಂಕ್ ಆದದಕ್ಕೆ. ಬಾಯ್. ಫೈನಲಿ ಫಸ್ಟ್ ಪ್ರ್ಯಾಂಕ್ ಆಗಿದ್ಲು, ಮತ್ತೆ ಅವಳಿಗೆ ಗೊತ್ತಾಯ್ತು. ನಾನು ಸ್ವಲ್ಪ ಅಲ್ಲಿ ಎಡವಿದೆ, ಅಮ್ಮನಿಗೆ ಗೊತ್ತುಂಟು ಅಂತ ಹೇಳ್ಬೇಕಿತ್ತು, ಆಗ ಗೊತ್ತಾಗ್ತಿತ್ತು. ಅವಳು ಸ್ವಲ್ಪ ಮಾತಾಡ್ತಿದ್ಲು. ಈಗ ಕಿಶನಿಗೆ ಕಾಲ್ ಮಾಡುವ, ಅವನು ಕೂಡ ಕನ್ನಡದಲ್ಲಿ ಮಾತಾಡುದು ನನಗೆ, ಅವನಿಗೆ ಕಾಲ್ ಮಾಡುವ. ಅವನು ಆಫೀಸಲ್ಲಿ ಇಲ್ಲ ಇವತ್ತು, ರಜೆಯಲ್ಲಿದ್ದ, ಕಾಲೇ ಹೋಗ್ತಿಲ್ಲ.
ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ ಪುಂಡಿ ಅಥವಾ ಈ ಬಿದ್ದಿದ್ದಾನೆ ಮಂಗ. ಸಮಯದಲ್ಲಿ ತಲುಪಲು ಸಾಧ್ಯವಿಲ್ಲ. ದಯವಿಟ್ಟು ಟ್ರೈ ಮಾಡಿದ ಆಲ್ಮೋಸ್ಟ್. ಮತ್ತು ನನಗೆ ಬೇರೆ ಯಾರ್ದು ಸಹ ನೆನಪು ಬರ್ತಾ ಇಲ್ಲ ಕನ್ನಡದಲ್ಲಿ ಮಾತಾಡುವವ್ರದ್ದು. ಇಲ್ಲ ಬಿಡಿ, ಒಬ್ಬಳಾದರೂ ಪ್ರ್ಯಾಂಕ್ ಆದ್ಲಲ್ಲ, ಸೊ ಎಂಜಾಯ್ ಮಾಡಿದ್ರೆ ಅಂದ್ಕೊಳ್ತೇನೆ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಜೆ ಕವಿತಾ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್, ಟೇಕ್ ಕೇರ್. ಆ್ಯಂಡ್ ಇನ್ನೊಂದು ವಿಷಯ ಹೇಳಲಿಕ್ಕಿತ್ತು, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಹತ್ತಿರದವ್ರಿಗೆ ಯಾರಿಗಾದರೂ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡಲಿಕ್ಕಿದ್ರು ಕೂಡ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಉಂಟು, ಓಕೆನಾ? ನೋಡುವ, ಹಾಗೂ ಒಂದು ಟ್ರೈ ಮಾಡುವ. ಪ್ರ್ಯಾಂಕ್ ವೀಡಿಯೋ ಕಂಟಿನ್ಯೂ ಮಾಡಬೇಕು ಅಂತ ಇದ್ದರೆ ಕಳಿಸಿ, ಓಕೆನಾ? ಬಾಯ್.